ಸರಿ ಸರಿ. ಸೊ ನಾವಿಲ್ಲಿ ನೋಡಿದಾಗೆ ಅಂಗಮಹಾರಾಜ ಯಜ್ಞದಲ್ಲಿ ದೇವತೆಗಳು ಯಾರು ಬರಲಿಲ್ಲ. ಸೊ ಹಾಗೆ ನಂತರ ಅವರು ಋತ್ವಿಕರು ಪುರೋಹಿತರಿಗೆ ಅವ್ರಿಗೆ ಪ್ರಶ್ನಿಸಿದಾಗ ಅವ್ರು ಹೇಳೋದು, ಈ ಜನ್ಮದಲ್ಲಿ ನಿಂದೇನು ಪಾಪ ಇರಲಿಲ್ಲ, ಇಲ್ಲ, ಆದ್ರೆ ಹಿಂದೆ ಜನ್ಮದಲ್ಲಿ ಏನೋ ಪಾಪ ಇದೆ, ಹಾಗೆ ನಿಂಗೆ ಮಗು ಇಲ್ಲ ಅಂತ ಹೇಳಿದ್ರು. ಮತ್ತೆ ಅದರ ಸಂಬಂಧವಾಗಿ ಅವರು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಬೇಕು ಅಂತ ಕೇಳ್ಕೊಂಡ್ರು. ಯಾಕಂದ್ರೆ ಭಗವಾನ್ ವಿಷ್ಣು ಬಂದ್ರೆ ದೇವತೆಗಳು ಕೂಡ ಯಜ್ಞದಲ್ಲಿ ಬರುತ್ತಾರೆ, ಆಶ್ರಮದ ಯಜ್ಞದ ಪರಿಪೂರ್ಣತೆ ಆಗುತ್ತೆ ಅಂತ. ಸೊ ಹಾಗೆ ಅವರು ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ಮತ್ತೆ ಆ ಯಜ್ಞ ಕುಂಡದಿಂದ ಒಂದು ಯಜ್ಞ ಪುರುಷ ಒಬ್ಬ ವ್ಯಕ್ತಿ ಅವರ ಬಂದು ಅವರಿಗೆ ಭಗವಂತನ ಪ್ರಸಾದವನ್ನು ಕೊಟ್ಟಿದ್ರು. ಅದರ ಸೇವನೆಯಿಂದ ಈಗ ಅಂಗಮಹಾರಾಜನ ಹೆಂಡತಿ ಸುನೀತಾ ಅವರಿಗೆ ಗಂಡು ಆಯ್ತು ಅಂತ ಹೇಳ್ತಾರೆ. ಇದೆಲ್ಲ ಸೂಕ್ಷ್ಮವಾದ ಒಂದು ವಿಜ್ಞಾನ. ಸೊ ಈ ರೀತಿ ಇದೆ. ಸೊ ಇವತ್ತಿಗೆ ಇದು ನಮಗೆ ಗೊತ್ತಿಲ್ಲ, ನಮಗೆ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಈ ರೀತಿ ಹೇಗೆ ಮಗು ಆಗಲಿಲ್ಲ ಅಂದ್ರೆ ಹೇಗೆ ಮಗು ಪಡಿಬಹುದು, ಸೊ ಇದು ಗೊತ್ತಿಲ್ಲ. ಏನಿದೆ ಅದು ವೈದಿಕ ಕಾಲದಲ್ಲಿ ಇತ್ತು, ಆ ತರ ಒಂದು ಧರ್ಮದ ಆಚರಣೆಗಳಿತ್ತು, ಧರ್ಮ ಕ್ರಿಯೆಗಳಿತ್ತು. ಸೊ ಪ್ರಭುಪಾದರು ಹೇಳೋದು ಅದು ಒಂದೇನದು ಒಂದು ದಶವಿಧ ಸಂಸ್ಕಾರ ಅದರಲ್ಲೊಂದು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಸಂಸ್ಕಾರ ಮನುಷ್ಯನ ಜೀವನದಲ್ಲಿ ಧಾರ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಇದೊಂದು ಕೈಗೊಳ್ಳುವ ಒಂದು ಸಂಸ್ಕಾರ ಅಂತ ಹೇಳ್ಬೋದು. ಪ್ರಭುಜಿ, ದಶವಿಧ ಸಂಸ್ಕಾರ ಅಂತ ಹೇಳಿದ್ರೆ ಹುಟ್ಟಿದಾಗಿನಿಂದ ಮಾಡ್ತಾರಲ್ಲ ಮಕ್ಕಳಿಗೆ, ಅದೇ ರೀತಿಯಾ? ಅದೇ ಅನ್ಸತ್ತೆ, ಅದರಲ್ಲೇ ಅನ್ಸತ್ತೆ. ಯಾಕಂದ್ರೆ ಇದರಲ್ಲಿ ಸಂಸ್ಕಾರಗಳ ಒಂದು ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಅದೆಲ್ಲ ಆದ್ಮೇಲೆ ಈಗ ಪರಿಣಾಮವಾಗಿ ಅದ್ರ ಹುಟ್ಟಿದ್ದು ಈಗ ವೇನ. ಅದೇ ಇಲ್ಲಿ ಅಷ್ಟು ಇದಾದ್ರೂ ಕೂಡ ಒಂದು ಯಜ್ಞ ವಿಧಾನದಿಂದ ಆತರ ಮಾಡಿದ್ರು ಕೂಡ ಇಲ್ಲಿ ಹುಟ್ಟಿದ ಮಗು ತುಂಬಾ ಕಠೋರವಾದ ಸೊ ಇದು ಹೇಳ್ತಾರೆ, ಇದು ಸಾಮಾನ್ಯವಾಗಿ ಆಗೋದಿಲ್ಲ ಹೀಗೆ, ಆದ್ರೆ ಇದೊಂದು ಅಸಾಮಾನ್ಯ ಒಂದು ಸನ್ನಿವೇಶ ಹೀಗೆ ಅಂಗಮಹಾರಾಜನ ಜೀವನದಲ್ಲಿ ಆಗಿತ್ತು. ಅಂಗಮಹಾರಾಜನು ಧ್ರುವಮಹಾರಾಜನ ವಂಶದಲ್ಲಿ ಬರೋದು, ಸೊ ಹಾಗೆ ಒಳ್ಳೆ ಮನೆತನ. ಆದರೆ ಇಲ್ಲಿ ಹೇಳೋದು ಒಂದು ರೀತಿ ಅವನ ಪಡೆದ ಹೆಂಡತಿ ಅವರು ಮನೆತನ ಅಷ್ಟು ಒಳ್ಳೆ ಹಿನ್ನೆಲೆ ಇಲ್ಲ. ಮೃತ್ಯು ಪುರುಷ ನಾವೇನು ಕೇಳ್ತೇವೆ ನಾವು, ಮೃತ್ಯು ದೇವತೆ, ಸೊ ಅವರ ಮಗಳು. ಸೊ ಹಾಗೆ ಮತ್ತೆ ಅವಳ ಮಗ ಈಗ ವೇಣ ಕೂಡ ಅವರ ತಾಯಿಯ ಇದು ಗುಣಗಳು ಆ ರೀತಿಯಲ್ಲಿ, ತಾಯಿ ಅವರ ತಂದೆಯ ಗುಣ. ಸೊ ಹಾಗೆ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಇದನ್ನ ಹೇಳ್ತಾರೆ, ಈ ರೀತಿ ಇಲ್ಲಿ ಸಾಮಾನ್ಯವಾಗಿ ಆಗೋದಿಲ್ಲ ಹೀಗೆ, ಆದ್ರೆ ಹೀಗೆ ಆಗತ್ತೆ. ಈಗ ಸಾಮಾನ್ಯವಾಗಿ ಪರ್ಟಿಕ್ಯುಲರ್ಲಿ ಅಂಗಮಹಾರಾಜನ ಜೀವನದಲ್ಲಿ ಹೀಗಾಗತ್ತೆ ಅಂದ್ರೆ ಇದರಲ್ಲಿ ಭಗವಂತನ ಏನೋ ಒಂದು ಇದಿದೆ, ಕೈ ಇದೆ. ಯಾಕೆ ಈ ರೀತಿ ಅಂಗಮಹಾರಾಜರ ಜೀವನದಲ್ಲಿ ಬರೋದು? ಸೊ ಒಂದು ಅಂಗಮಹಾರಾಜರು ಅವರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅವ್ರಿಗೆ ಈ ರೀತಿಯ ಒಂದು ಸಾಂಸಾರಿಕ ಜೀವನ ಅವ್ರಿಗೆ ಅಷ್ಟು ಸುಖ ಜೀವನ ಇಲ್ಲದೆ ಇರೋ ತರ, ಹೆಂಡತಿ ಮಗ ಎಲ್ಲರೂ ಈ ರೀತಿ ಅವ್ರಿಗೆ ಮತ್ತೆ ಹೇಳ್ತಾರೆ ಅಂಗಮಹಾರಾಜ, ಬೆಟರ್ ಯಾರಾದ್ರೂ ಮಕ್ಕಳಿಲ್ದೇ ಇದ್ರೆ ಬೆಟರ್ ಇರುತ್ತೆ. ಈ ತರ ಒಂದು ಮಗನನ್ನು ಪಡೆಯೋ ಬದಲು ಮಕ್ಕಳಿಲ್ದೇ ಇರೋದೇ ಬೆಟರ್. ಒಂದ್ ಕಡೆ ಹೇಳೋದು ಪುತ್ರಹೀನಂ ಗೃಹಂ ಶೂನ್ಯಂ ಅಂತ, ಮಗನಿಲ್ಲ ಅಂದ್ರೆ ಮಕ್ಕಳಿಲ್ಲ ಅಂದ್ರೆ ಮನೆ ಸಂಸಾರ ಜೀವನ ಏನು ಆನಂದ ಇಲ್ಲ ಅಂತ. ಆದ್ರೆ ಇವರ ಸಾಕ್ಷಾತ್ಕಾರ ಹೇಗಾಗುತ್ತೆ ಅಂದ್ರೆ ಅಂಗಮಹಾರಾಜನಿಗೆ ಮಕ್ಕಳಿಲ್ಲ ಅಂದ್ರೆ ಬೆಟರ್, ಮಕ್ಕಳಿಲ್ಲದೆ ಇರೋರು ಎಷ್ಟೋ ಪುಣ್ಯವಂತರು ಅಂತ ಹೇಳ್ತಾರೆ ನೋಡಿ ಅಂಗಮಹಾರಾಜ. ಯಾಕಂದ್ರೆ ಇಂಥ ಒಂದು ಮಗ ಪಡೆದದ್ದು ಅವ್ರಿಗೆ ಬೇಡ ಮಕ್ಕಳೇ ಬೇಡ, ಆ ರೀತಿಯ ಒಂದು ಅವ್ರಿಗೆ ಇದೆ ಅವ್ರಿಗೆ ಅನುಭವ, ಆ ರೀತಿಯ ಒಂದು ಅದಕ್ಕಿಂತ ವಿರಕ್ತಿ ವೈರಾಗ್ಯ ಭಾವ ಬರುತ್ತಾರೆ ಅಂಗಮಹಾರಾಜ. ಸೊ ಎನಿವೆ, ಸೊ ಇಲ್ಲಿ ನಮಗೆ ತಿಳಿತಾರೆ, ಸಾಮಾನ್ಯವಾಗೋದಿಲ್ಲ ಇದು, ಸಾಮಾನ್ಯವಾಗಿ ಇದೆ ವೈದಿಕ ಕ್ರಿಯೆಯಲ್ಲಿ ಒಂದು ಜ್ಯೋತಿಷ್ ಶಾಸ್ತ್ರ ಅದರ ಪಾಲನೆ ಇತ್ತು. ಅದರ ಪ್ರಕಾರವಾಗಿ ಗಂಡು ಹೆಣ್ಣು ಅವ್ರ ಮದುವೆಯ ಮುಂಚೆ ಮುಂದೆ ಹೊಂದಾಣಿಕೆ ಆಗುತ್ತಾ ಅಂತ ಅವ್ರ ಲೆಕ್ಕಾಚಾರ ಎಲ್ಲ ಇರ್ತಾ ಇತ್ತು, ಅದ ನಂತರವೇ ಇರ್ತಾ ಇತ್ತು. ಆದ್ರೂ ಒಂದ್ಸಲ ಹೇಳಕ್ಕಾಗಲ್ಲ, ಯಾವುದು ಕೂಡ ಅದರ
ಅನುಸರಣೆ, ಅದರ ಪಾಲನೆ ಸರಿಯಾಗಿರ್ಬೇಕು. ಸ್ವಲ್ಪ ಆಚೆ ಈಚೆ ಆದ್ರೂ ಸ್ವಲ್ಪ ಏನಾದ್ರೆ ವ್ಯತ್ಯಾಸ ಆಗ್ಬೋದು. ಸೊ ಹಾಗೆ ಇಲ್ಲಿ ಅಂಗಮಹಾರಾಜನ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ವಿಪರೀತ ಸ್ಥಿತಿ ಅವ್ರಿಗೆ. ಈ ರೀತಿಯ ಒಂದು ಮಗ ವೇಣ ಮಹಾರಾಜ. ವೇಣ ಮಹಾರಾಜನ ವೃತ್ತಾಂತ ಚರಿತ್ರೆ ಈಗ ಶುರು ಆಗುತ್ತೆ. ಹೇಗೆ ಅವರು ಚಿಕ್ಕವರಿಂದಾಗಿಂದನೇ ತುಂಬಾ ಕ್ರೂರಿ, ಮಗುವಿಂದಾಗ್ಲಿಂದಾನೇ ಬೇಟೆಗೆ ಹೋಗ್ತಾ ಇದ್ದಿದ್ದು, ಆಗ ಪ್ರಾಣಿಗಳನ್ನ ಹಾಗೆ ಹತ್ಯೆ ಮಾಡ್ತಾ ಇದ್ದು, ಮತ್ತೆ ಅವರ ಸ್ನೇಹಿತರೊಟ್ಟಿಗೆ ಕ್ರೀಡೆಯಲ್ಲಿ ಆಟ ವಿನೋದದಲ್ಲೂ ಕೂಡ ಒಮ್ಮೆ ಅವ್ರನ್ನ ಕೊಂದು ಬಿಡ್ತಾ ಇದ್ರು. ಈ ರೀತಿ ಎಲ್ಲ ಕೇಳ್ತಾರೆ. ಸೊ ಮತ್ತೆ ಅಂಗ ಮಹಾರಾಜನು ಎಷ್ಟೋ ಪ್ರಯತ್ನ ಪಟ್ಟದ್ದು ಈ ವ್ಯಕ್ತಿಯನ್ನು, ಈ ವೇನನನ್ನು ಸರಿಪಡಿಸ್ಲಿಕ್ಕೆ, ತಿದ್ದಲಿಕ್ಕೆ. ಅದಾಗೋದಿಲ್ಲ. ಕೊನೆಗೆ ಅವರು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ತೀವ್ರವಾಗಿ ಸ್ವೀಕರಿಸಿಕೊಂಡು ಬಿಟ್ಬಿಡ್ತಾರೆ. ಸೊ ಎನಿವೆ, ಹೀಗೆ ಒಂದು ತೋರಿಸೋದೇನಂದ್ರೆ ಪ್ರತಿಯೊಂದು ಕೂಡ ನಾವು ಜೀವನದಲ್ಲಿ ಒಳ್ಳೇದು ಅಂತಾನೆ ತಗೊಳ್ಬಹುದು. ಈ ರೀತಿಯ ಒಂದು ಅನಾಹುತಗಳಿದ್ರು ಕೂಡ ಅದು ಒಳ್ಳೇದು ಅಂತ ತಗೊಳ್ಬಹುದು. ಅದು ನಾವು ಯಾವ ರೀತಿ ನೋಡ್ತೇವೆ ಅದರ ಮೇಲೆ ಅದು ಅವಲಂಬಿಸಿದೆ. ಸೊ ಅಂಗಮಹಾರಾಜನು ಸರಿಯಾಗಿ ಅದರ ದೃಷ್ಟಿ ಸರಿಯಾದ ಭಗವಂತ ಕೃಪೆಯಿಂದ ಅವ್ರಿಗೆ ಸರಿಯಾಗಿ ಅವ್ರು ಕಾಣಿಸ್ತದೆ. ಇದೆಲ್ಲವೂ ತನ್ನ ಒಳ್ಳೆತಕ್ಕೆ ಅಂತ ಅವ್ರು ಕಾಣಿಸ್ತದೆ. ಸೊ ಹಾಗೆ ಅವರು ಆ ಸ್ಥಿತಿಯನ್ನು ಪರಿಶೀಲಿಸ್ತಾರೆ. ಹೇಳ್ತಾರೆ ಅವ್ರಿಗೆ, ಅಂಗಮಹಾರಾಜನಿಗೆ ಬಹಳ ದಿವಸಗಳು ಹೀಗೆ ಯೋಚನೆ ಮಾಡ್ತಾ ನಿದ್ರೇನೇ ಇಲ್ಲ ಅಂತ. ಹೇಗೆ ಈ ಮಗು ಅಂತಿದ್ದೋದು, ಹೇಗೆ ಸರಿ ಮಾಡೋದು, ಏನ್ ಮಾಡೋದು, ಹೀಗೆ ಯೋಚನೆ ಮಾಡಿ ಆಮೇಲೆ ಕೊನೆಗೆ ಇಲ್ಲ, ಇದು ಸರಿ, ಇದು ಆಗಿದ್ದೆಲ್ಲ ಸರಿನೇ, ಸೊ ನಾನು ಒಳ್ಳೇದಕ್ಕೆ ಅಂತ ಹೇಳಿ ಅವರು ಬಿಟ್ಟು ಹೋಗ್ತಾರೆ. ಅದು ಎನಿವೆ, ಮುಂದೆ ನಾವು ನೋಡೋದು ವೇನನ ಇದಾದ್ಮೇಲೆ ಮತ್ತೆ ರಾಜನಿಲ್ಲದೆ ಇರೋದಿಲ್ಲ. ಮತ್ತೆ ರಾಜ್ಯದಲ್ಲಿ ಅಷ್ಟು ಇದು ಶುರು ಆಗುತ್ತೆ, ಕುತಂತ್ರಗಳು ಎಲ್ಲ, ದರೋಡೆ ಎಲ್ಲ ಶುರು ಆಗುತ್ತೆ. ಮತ್ತೆ ಮಂತ್ರಿಗಳಿಗೆ ಒಪ್ಪಿಗೆ ಇಲ್ಲ ಹೇಳ್ತಾರೆ. ಅದು ಕೂಡ ಹೇಳ್ತಾರೆ, ಮಂತ್ರಿಗಳ ಒಪ್ಪಿಗೆ ಇಲ್ಲ. ಆದ್ರೆ ಹಿರಿಯರು, ಯಾರು ಬ್ರಾಹ್ಮಣರು ಇರ್ತಾರೆ, ಯಾರೊಬ್ಬ ರಾಜ ಬೇಕು ಅಂತ ವೇನನನ್ನೇ ರಾಜನಾಗಿ ಮಾಡ್ತಾರೆ. ಅವರ ಮಂತ್ರಿಯರು ಬೇಡ ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ಒಂದು ಅವಕಾಶ ಕೊಡ್ತಾರೆ. ಆದ್ರೆ ಮತ್ತೆ ತಿರ್ಗಾ ಅದೇ ರೀತಿ ವೇನನು ತಿದ್ದುಪಡಿ ಆಗೋದಿಲ್ಲ. ಆಗ ಅವರು ಮತ್ತೆ ಅವನನ್ನು ಶಾಪದಿಂದನೇ ಕೊಲ್ತಾರೆ. ಮತ್ತೆ ಅವರು ಪೃಥು ಮಹಾರಾಜನ್ನು ಹುಟ್ಟಿಸ್ತಾರೆ. ಸೊ ಅದನ್ನು ನೋಡ್ತೇವೆ ನಾವು. ಸೊ ಹಾಗೆ ಕಾಲ ಸಮಯದಲ್ಲಿ ಒಂದೊಂದ್ಸಲ ವಿಪರೀತ ಸ್ಥಿತಿ ಇರುತ್ತೆ. ಆದ್ರೆ ವಿಪರೀತ ಸ್ಥಿತಿಯಿಂದ ತುಂಬಾ ಒಂದು ಒಳ್ಳೆಯ ಸ್ಥಿತಿ ಬರುತ್ತೆ. ಸೊ ಪೃಥು ಮಹಾರಾಜ ಅವ್ರ ಬಗ್ಗೆ ಹೇಳೋದು ಆದಿರಾಜ ಅಂತ ಹೇಳ್ತಾರೆ. ಸೊ ಭಗವಂತನು ಅವನ ಶಕ್ತಿ ಪೃಥು ಮಹಾರಾಜರಲ್ಲಿ ಅಳವಡಿಸಿದ್ದು ಅಂದ್ರೆ ಅವರಿಗೆ ಆ ಶಾಸನ ಶಕ್ತಿ. ಹೀಗೆ ರಾಜನ್ ಭಗವಂತನ ಪರಿಪೂರ್ಣ ಪ್ರತಿನಿಧಿ. ಸೊ ಆ ರೀತಿಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದ್ರು ಅವರು ಹುಟ್ಟಿದ್ರು. ಹೀಗೆ ಈ ವಂಶದಲ್ಲಿ ಒಬ್ಬರು ರಾಜರ್ಷಿ ಅಂಗಮಹಾರಾಜ, ಇನ್ನೊಬ್ಬ ಅಷ್ಟು ದುಷ್ಟ ವೇಣ. ಸೊ ಮತ್ತೆ ಬರೋದು ಅಷ್ಟು ಭಗವಂತನ ಅವತಾರವೇ, ಶಕ್ತಿಯಾವೇಶ ಅವತಾರವಾದ ಪೃಥು ಮಹಾರಾಜ. ಸೊ ಅವರ ಚರಿತ್ರೆ ಡೀಟೇಲ್ ಆಗಿ ಮುಂದೆ ಬರುತ್ತೆ. ಓಕೆ, ಯಾರಿನ್ನೇನಾದ್ರು ಹೇಳ್ಬೇಕಂದ್ರೆ ಪ್ರಭುಜಿ, ಹರೇ ಕೃಷ್ಣ. ಪ್ರಭುಜಿ, ಹಾಗೆ ಒಳ್ಳೆ ಮಗ ಹುಟ್ಟಿದ್ರು ಕೂಡ ಕಾಡಿಗೆ ಹೋಗ್ತಾರೆ, ಕೆಟ್ಟ ಮಗ ಹುಟ್ಟಿದ್ರು ಕಾಡಿಗೆ ಹೋಗ್ತಾರೆ. ಒಳ್ಳೆ ಮಗ ಹುಟ್ಟಿ ಅಂದ್ರೆ ಕೃಷ್ಣನೇ ಭಗವಂತ ಅಲ್ಲಿ ಜನಿಸಿದ್ರು ಕೂಡ, ಯಾರು ಕದರ್ಮ ಮುನಿ. ಹೌದು. ಅಂದ್ರೆ ಅದು ವೈದಿಕ ಕಾಲದಲ್ಲಿ ಆ ರೀತಿ ಕ್ರಮ ಇತ್ತು. ವರ್ಣಾಶ್ರಮ ಧರ್ಮದ ಅಷ್ಟು ಕಟ್ಟುನಿಟ್ಟಾದ ಪಾಲನೆ ಇತ್ತು. ಸೊ ಈಗ ಕಲಿಯುಗದ ಕಷ್ಟ. ಆದರೂ ಶಿಲ ಪ್ರಭುಪಾದ ಹೇಳ್ತಾರೆ, ಅಟ್ಲೀಸ್ಟ್ ಆ ಒಂದು ಆಸಕ್ತಿಯ ಇದು ಬಿಟ್ಟು ನಾವು ಇಲ್ಲಾಂದ್ರೆ ಭಕ್ತರ ಸಂಘದಲ್ಲೋ, ಇಲ್ಲಾಂದ್ರೆ ಒಂದು ಬೃಂದಾವನ ಆ ರೀತಿ ಇದರಲ್ಲೋ ಇರ್ಬೋದು. ಆ ರೀತಿ ಹೇಳ್ತಾರೆ ಸಾಧ್ಯ ಆದ್ರೆ. ಇಲ್ಲಾಂದ್ರೆ ಎಲ್ಲಿದ್ರೆ ಅಲ್ಲಿದ್ದು ನಾವು ಅಭ್ಯಾಸ ಮಾಡ್ಲಿಕ್ಕಾಗತ್ತೆ ಅಷ್ಟೇ. ಕಲಿಯುಗದಲ್ಲಿ ಈ ರೀತಿಯ ಒಂದು ಕಟ್ಟುನಿಟ್ಟಾದ ಒಂದು ಪಾಲನೆ, ಅಟ್ಲೀಸ್ಟ್ ವೈರಾಗ್ಯ ಭಾವ ಅಂತೂ ಇರ್ಬೇಕು, ವಿರಕ್ತಿದ್ದು ಬೆಳೆಸ್ಬೇಕು. ಮತ್ತೆ ಈಗ ಕಲಿಯುಗದಲ್ಲಿ ಮಗನನ್ನೇ ಓಡಿಸ್ತಾರೆ ಕುಟುಂಬದಲ್ಲಿ, ಕೆಟ್ಟ ಮಗ ಹುಟ್ಟಿದ್ರೆ ಕುಟುಂಬದಲ್ಲಿ ಅಷ್ಟು ಮಗ್ನವಾಗಿರ್ಬೋದು. ಅದೇ ಹೇಳ್ತಾರೆ. ಹೇಗೆ ಅಂದ್ರೆ ಒಂದು ಒಂದು ಚಾಲಕ ಇದ್ರೆ, ಒಂದು ಗಾಡಿ ಓಡಿಸ್ತಾ ಇದ್ರೆ, ಡ್ರೈವಿಂಗ್ ಒಬ್ರು ಓಡಿಸ್ಬೇಕು, ಇಬ್ರು ಓಡ್ಸಕ್ಕಾಗಲ್ಲ. ಹಾಗೆ ಹೇಳ್ತಾರೆ, ಅಟ್ಲೀಸ್ಟ್ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಬಿಟ್ಬಿಡ್ಬೇಕು. ಅವ್ರ ಮುಂದೆ
ಅದನ್ನ ಕಾರ್ಯನಿರ್ವಹಣೆ ಮಾಡ್ಕೊಳ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ, ಮನೆಯನ್ನು ನಡೆಸೋದು ಆ ರೀತಿಯನ್ನ, ಅದನ್ನ ಅದು ಜವಾಬ್ದಾರಿ ಅನ್ನೋದನ್ನ ಆದ್ರೂ ಬಿಟ್ಟಬೇಕು. ಅದನ್ನ ಪ್ರತಿಯೊಂದು ಅವರು ಅಷ್ಟು ಡಿಟೇಲ್ ಆಗಿ ಅಷ್ಟು ಇದಾಗೆ ಹೋಗ್ಬಾರ್ದು. ಒಬ್ರೆ ಡ್ರೈವರ್ ಸೀಟ್ ಒಬ್ಬರೇ ಕೂರಕ್ಕಾಗೋದು. ಡ್ರೈವರ್ ಸೀಟ್ ಇಬ್ಬರು ಕೂತ್ಕೊಂಡ್ರೆ ಏನಾಗುತ್ತೆ, ಗಾಡಿ ಅದೆಲ್ಲ ಹೋಗುತ್ತೆ, ಎಲ್ಲ ಆಕ್ಸಿಡೆಂಟ್ ಆಗುತ್ತೆ. ಆ ರೀತಿ ಅಟ್ಲೀಸ್ಟ್ ಒಂದು ಯುವ ಪೀಳಿಗೆ ಬಂದ್ಮೇಲೆ ಹಿರಿಯರು ಅವರು ಅದನ್ನ ಅವ್ರು ಕೊಟ್ಟು ಅವ್ರು ಸ್ವಲ್ಪ ವೈರಾಗ್ಯವಾದ. ಓಕೆ ಮಾತಾಜಿ, ಹಾಗೆ ನಾನು ಮುಗಿಸ್ತೇನೆ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ.